పాతర్లేరు ఎంత చెప్పరా వాళ్ళు ఇదేం చేపలు సరియాపడా కట్టబడ్డా આપણા કેમ છે માત્ર આવો આઈ ગીટ આપણા ઇક દમ બાપુ જાય ಮಾತ್ರ ಗೀಟ ಹಾಕೊಂಡ ಹಿರೇ ಗೀಟ ಹೆಂಗ್ ಗೀಟ್ ಅವನು ಸರ್ ಹಿರೇ ಗೀಟ ಹಾಕೊಂಡ ಈ ಬಲ್ಲು ಉಂಡಲತ್ತೆ ಇಂಚ ರಡ್ಡೆಯನ್ನು ಜಾಯಿಂಟ್ ಮಾಡ್ತಿದ್ರೆ ಕಟ್ಟಿದ್ದು ಮಿತ್ತು ಕೊಡ್ತಾರೆ ಬಲ್ಲು ಕಾಯ್ದಿನಿ ಸರ್ ನಮಸ್ತೆ ದಾದಾ ಮಾತು ಮಾಡ್ತಾರೆ ಎಲ್ಲ ಖಾತೇನೆ ಭಾರಿ ಖುಷಿ ಆಪುಂಡು ಬೆಂಡ್ರ ಭಾರಿ ಇಂಟ್ರೆಸ್ಟ್ ಆವೊಂದು ದೇವರನ್ನ ಸೇವೆ ಮಲ್ತೊಂದಿಲ್ಲ ನಮ್ಮ ಕೊಲ್ಲಿ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಳ್ತಾ ಇದೆ. ಬಹಳ ಅದ್ಧೂರಿಯಾದಂತಹ ಸಾಂಪ್ರದಾಯಿಕ ಚಪ್ಪರವನ್ನು ಹಾಕುವಂಥ ಕೆಲಸ ಇಲ್ಲಿಗ ನಡೀತಾ ಇದೆ. ನೀವು ಈಗ ನೋಡ್ತಾ ಇದ್ದೀರಿ, ಬಹಳ ವಿಶೇಷವಾಗಿ ಸಾಂಪ್ರದಾಯಿಕ ಚಪ್ಪರವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಪುರುಷರು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗಿಯಾಗಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಸೇರಿ ಸುಮಾರು 250ಕ್ಕೂ ಅಧಿಕ ಜನ ಇಲ್ಲಿ ಬಂದು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಕೊಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ನಿರಂತರವಾಗಿ ಕಳೆದ 3-4 ತಿಂಗಳುಗಳಿಂದ ಇಲ್ಲಿ ನಿರಂತರವಾಗಿ ಶ್ರಮದ ಮೂಲಕ ಶ್ರಮ ಜಯತೆ ಅನ್ನುವಂಥದ್ದನ್ನು ಸಾರ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಗ್ರಾಮಗಳವರು ಕೂಡ ಇಲ್ಲಿಗೆ ಬಂದು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈಗ ನೀವು ಚಪ್ಪರದ ಕೆಲಸ ಕಾರ್ಯಗಳು ಹೇಗಾಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಚಪ್ಪರದ ಕೆಲಸ ಕಾರ್ಯಗಳಿಗೆ ಒಂದಷ್ಟು ಅನುಭವಿಗಳು ಕೂಡ ಇಲ್ಲಿ ಸಾಥನ್ನು ನೀಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಬಿದಿರನ್ನು ಇಲ್ಲಿ ಸಂಗ್ರಹಿಸಿದ್ದು, ಬಿದಿರಿನ ಸಲಾಕೆಗಳಿರ್ಬೋದು, ಬಿದಿರನ್ನು ತರ್ತಾ ಇರುವಂಥದ್ದು, ಬಿದಿರನ್ನು ಜೋಡಣೆ ಮಾಡಿ ಇಲ್ಲಿ ಇಟ್ಟಿರುವಂಥದ್ದು ಎಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಕೂಡ ತಯಾರಿಗಳು ಸಂಪೂರ್ಣವಾಗಿ ಪೂರ್ಣಗೊಳ್ತಾ ಇದೆ ಅಂತ ಹೇಳ್ಬೋದು. ಚಪ್ಪರ ಕಾರ್ಯ ನಡೀತಾ ಇದೆ. ಆ ಚಪ್ಪರ ಕಾರ್ಯ ನಡೆಸ್ತಾ ಇರುವಂತಹ ಪುರುಷರು, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯದಲ್ಲಿ ನಿರತರಾಗಿರುವಂತಹ ಶ್ರಮದಾನದಲ್ಲಿ ನಿರತರಾಗಿರುವಂತಹ ಪುರುಷರನ್ನು ಈಗ ಮಾತಾಡಿಸ್ತೀವಿ. ಯಾಕೆಂತಂದರೆ ಮಹಿಳೆಯರನ್ನು ಮತ್ತೆ ಮಾತಾಡಿಸ್ತೀವಿ. ಸರ್ ನಮಸ್ತೆ, ಹೇಗಾಗ್ತಾ ಉಂಟು ಚಪ್ಪರ? ಈಗ ಮೊನ್ನೆ ಒಂದು ವಾರದಿಂದ ಚಪ್ಪರ ಆಗ್ತಿದೆ. ಎಲ್ಲರ ಊರಿನವರ ಸಹಕಾರದಿಂದ ಚೆನ್ನಾಗಿ ಆಗ್ತಿದೆ. ಒಳ್ಳೆ ರೀತಿ ಆಗಬೇಕಿದ್ರೆ ನಮ್ದು ಒಂದು ಅನಿಸಿಕೆ. ಓಕೆ, ನೋಡಿ ಇಲ್ಲಿ ನೋಡಿ. ಹಾಂ ಎಂಚ ಹಾಂ ಅಂಚಬೋಡ ಎಸ್ ಬಲೆ ಹಾಂ ಎಂಚ ಒಂದುಂಡು ಇತ್ತೆ ಕರೆಕ್ಟ್ ಆಗುಂಡು ಕರೆಕ್ಟ್ ಮಾತಾಡ್ತಿಲ್ಲ ಅವು ತೋಲುಂಡತ್ತೆ ಇಂಚಿ ಹೊರಡಿತ್ತು ಹಾಂ ಅಂಚ ಸರ್ ಎಂಚ ಒಂದುಂಡು ಬಲೆ ಕುಲ್ಲೆ ಹೊರ ಕುಲ್ಲೆ ಕುಲ್ಲುತ್ತಿನ ಎಂಕ ಸ್ಟಾಪ್ ಅಂತೆ ಪತ್ತಲ್ಲೆ ಎಂಚ ಒಂದುಂಡು ಇದು ಹಂಚ್ಬೋಡು ಇಂಚ ಸರಿಯಾ ಹಾಂ ಹಂಚ್ ಮಾಡಲಿ ಎಂಕಲೊಂಜಿ 100 ಜನ ಅಲ್ಲ ಹಾಂ ಎಡ್ಡ ಬೇಲೆ ಒಂದು ಉಂಡಿತ್ತೆ ಹಾಂ ಪಾತರ್ಲೇರು ಎಂತ ಚಪ್ಪರ ಒಂದು ಇದೆಂತ ಚಪ್ಪಲು ಸರಿಯಾಪಡ ಕಟ್ಟಬಡ್ಡ ಆಪಡ ಸರಿಯಾಡ ದಾಯ್ತ ಬಂಡ ಈತು 90 ಸ್ವಲ್ಪ ದೇವರನ್ನ ಸನ್ನಿಧಿಡು ಇಂಕ್ಲೆ ಬಂಜಿ ಬಹಳ ಒಂದು ತೋಜೊಂದಿಜ್ಜಿ ಅಂಚಂದ ದೊಂಬು ಬಂತು ನಾವು ಪ್ರಶ್ನೆ ಇಂಕ್ಲೆ ಬಿಜ್ಜಿ ಅಂಚ ಎಡ್ಡ ಬೇಲೆ ಒಂದು ದಿನ ಅನಾಥ ಸಂಖ್ಯೆ 24 ಎಡ್ಡ ಬೇಲೆ ಅವಡು ಅಂಚ ಹಾಂ ಎಡ್ಡ ಬಲ್ಲ ಕಾಯ್ದಿನಿ ಬೊಲ್ಲಡ ಕಾಯ್ದಿನಿ ದೊಂಬಳ ಕಾಯ್ದಿನಿ ಚಪ್ಪರ ಭಾರಿ ಸೋಕ ಅವಡು ಹಾಂ ಚಪ್ಪರ ಭಾರಿ ಸೋಕ ಅವಡು ಕಟ್ಟ ಚೋಕ ಎಂಚಾಪನು ದೊಂಬು ಲಾಯ್ಕ್ ಅವಡು ಚಪ್ಪರ ಭಾರಿ ಸೋಕು ತೋಜು ಎಡ್ಡ ಬಣ್ಣಗೊಂಡ ಚಪ್ಪರ ಪುಗಾರೋಡು ಮಾಂತೇರ ಆತು ಸೋಕ ಅವಡು ನಮ್ಮ ಚಪ್ಪರ ದೊಂಬುಲ ಕಾಯಿಂಡಲ್ಲ ಎಂಗ್ಲ ಆ ಬೇಲೆಗಳ ತೊಂದರೆ ಜೀವ ಕಾಯಿನ ಸೋಕ ಆಯ್ತು ಅಂದ್ರಲ್ಲ ಚಪ್ಪರದ ಬಲ್ಲು ಎಸ್ ತೊಲೆ ಒಂದು ಸರ್ ನಮಸ್ತೆ. ಎಂಚ ಒಂದುಂಡು ಎಂಜಿ ಎಂಗಲ ಮಂಡೆ ಬೋರು ಮಂಡೆ ಬೋರು ಒಂಜಿ ಕೆತ್ತಿ ಮೈತನ ಆಮ್ಲೆಟ್ ಆಪುಂಡು ಬಯ್ಯಾನಾಗ ಅಂಚ ದೇವರ ಸೇವೆ ಈ ಜನ್ಮ ಕೆತ್ತಿ ಮಾಂಸ ಬರ ಇಜ್ಜಿಗೆ ದಾಲಜಿ ಆತ ಈಟು ದೊಂಬುದ ಪೆಟ್ಟು ಇಂದು ದೇವರಗೋಸ್ಕರ ಬಿನ್ಪುಣ ಮಾತ ದುಡ್ಡು ಬಿನ್ಪುಣ ಕ್ಲಿಯರ್ ಲೆಚ್ಚಿ ಅಂದ ಖುಷಿ ಒಂದುಂಡು ಈರೆ ಪನ್ನೆ ಮಂಡೆಲ ಬೋರು ಆಮ್ಲೆಟ್ ಎಂಚ ಒಂದುಂಡು ಖುಷಿ ಬಯ್ಯನ ಆಪಜಿ ಸಮಾಧಾನ ಡೈಲಿ ಸಾಧ್ಯ ಅಪ್ಪನೇ ಬಯ್ಯಾನಗ ಅವು ಮಾತ್ರ ಮಾತಾಡು ಅಂಚದವು ಅವು ಕ್ಯಾಮ್ಸ ಮಾತ್ರ ಅವು ಐ ಗೀಟ ಆಪುಂಡು ಈಗ ದುಂಬಾಪು ಮಾತ್ರ ಗೀಟ ಆಪುಂಡ ಹಿರೇ ಗೀಟ ಹೆಂಗ್ ಗೀಟ ಹಿರೇ ಗೀಟ ಆಪುಂಡ ಬೆಲ್ಲೆ ಆಂಡ್
ಏತ್ ಒಂಜಿ ಸೇವೆ ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಸೇವೆಯಲ್ಲಿ ನಿರಂತರವಾಗಿರುವವರು ಅಣ್ಣ ಅಲ್ಲೇ ಬಲ್ಲು ಗಾಯ್ಪನೆ ಪಂಚಾಯತ್ ಇರೇ ಗೊತ್ತು ಕೆಲವ್ದವ್ರು ಅಂದ್ರೆ ಎಂದು ಬಲ್ಲು ಗಾಯ್ಪಣ ಸಂದು ಪಾಡ್ದು ಕೊರ್ಜಿಂದ ಅಕ್ಲೆಗೆ ಅಲ್ಪ ಸಂದು ಪಾಡ್ನ ಕಷ್ಟ ಆಪುಂಡು ಬಿತ್ತು ಅಂತದ್ದು ಐಕೆ ತಿರ್ತಿರ್ದೆ ಇನ್ನು ಜಾಯಿಂಟ್ ಮಲ್ತು ಕೊರ್ಪುನ ಎಂಚ ಪಾಡ್ನೆ ಈ ಬಲ್ಲು ಉಂಡತೆ ಇಂಚ ರಡ್ಡೆನ್ನು ಜಾಯಿಂಟ್ ಮಲ್ತದೆ ಕಟ್ಟದು ಮಿತ್ತು ಕೊರ್ಪುನ ಅಕ್ಲೆಗೆ ಇಜಿಂದ ಅಲ್ಪ ಕಷ್ಟ ಆಪುಂಡು ಇದು ಏತ್ ದಿನ ನಡ್ದು ಮಲ್ತಲ್ಲಾರು ಒಂದು ನಿರಂತರ ಒಂಜಿ ತಿಂಗಳು ಇಂಚ ಶ್ರಮದಾನ ಎಂಚ ಒಂದುಂಡು ಐತಾರ ಮಸ್ತ್ ಜನ ಸೇರುಂಡು ಗಮ್ಮತ್ ಆಪುಂಡು ಜಾಲಿ ಆಪುಂಡು ಜಾಲಿ ನಮಸ್ಕಾರ ಇರೇ ದೊಂಬುದವರ ನೆನಪಾಪುಂಡ ದೊಂಬುದ ನೆನಪಾಪುಂಡು ದೊಂಬು ಮಂಡ ದುಂಬುರ್ದು ಜಾಸ್ತಿ ಇಂಡಿಯ ದೊಂಬು ಆಂಡ ಈ ಸರ್ತಿ ದೊಂಬು ಲೆಕ್ಕೋಗು ತಿಕ್ಕುಜಿ ಎಂಕಲ್ನ ಕೊಲ್ಲಿ ದೇವಸ್ಥಾನದ ಬ್ರಹ್ಮಗಳ ಸತ ಅಂಚ ಚಪ್ಪರ ಅವಡು ಬಾಕಿ ಬೇಲೆಲು ಪುರ ಅವಡು ಅಂಚ ಬಾರಿ ಒಂಜಿ ಕುಸಿಟ್ಟು ದಿನೊಟ್ಟೊಂಜಿ 150 ಜನ ಲೆಕ್ಕ ಬೇಲೆ ಮಲ್ತಂದುಲ್ಲ ಎಂಕಲ ಸೋ ಕೊಡೆಲ್ಲ ಒಂಜಿ ಬ್ರಹ್ಮಗಳ ಸಾವಡು ಮುನ್ನೋದು ದಿನೊಟ್ಟೆಂಗಲ್ಲ ಒಂಜಿ ಹೆಣ್ಮ ಬಯಲು ವಾರದ ಲೆಕ್ಕ 350 ಜನ ಲೆಕ್ಕ ಎಂಕಲ ವಾಲಂಟಿಯರ್ಸ್ ಮುಲ್ಪ ಉಂತಂದುಲ್ಲ ಎಲ್ಲ ಒಂಜಿ ಬತ್ತನ ಬಾರಿ ಸೋಕುಡೆ ಸುಧಾರಿತದೆ ಎಂಕಲ ಕಡ್ಬಿಡು ಬಾರಿ ಸೋಕದ ಒಂಜಿ ಬ್ರಹ್ಮಗಳ ಸಾವಡು ಅಂಚ ಎಂಚ ಚಪ್ಪರ ಜೋರ ಬಾರಿ ಜೋರ ಅವನುಂಡು ಅಣ್ಣ ಅವನುಂಡತ ಎನ್ನು ಪುದರ್ ವಿನಯ್ ಚಂದ್ರ ಬಂಡದು ಈಗಲೂ ಈ ದೇವಿನ ಒಂಜಿ ಸೇವೆಗೆ ಮನ್ಪರ ಎಂಕ್ಲೆಗೆ ಇಂದೊಂಜಿ ಸದಾವಕಾಶ ಎಂಕ್ಲೆ ತಿಕ್ಕದುಂಡು ಒಂದೆಟ್ಟು ಯಾವ ಎಂಚೆ ಆರು ಪಲ್ಲೆ ಕಣೆ ಒಂಜಿ ತಿಂಗಳು ಬೊಕ್ಕ ಒಂಜಿ 100 ಜನ ತಕ ದಿನಕ್ಕೂ ಒಂಜಿ 100 ಐತಾರು ದಾನಿ ಒಂಜಿ 300 ಜನ ತಕ ಸೇರೊಂದು ಮುಲ್ಪ ಭಾರಿ ದೋಸ್ತುಡು ಒಂಜಿ ಭಾರಿ ಖುಷಿಟ್ಟು ಒಂಜಿ ಕೆಲಸ ಅಂತಂದಿಲ್ಲ ಗಮ್ಮತ್ತ ಆಪುಂಡು ಎಂಗ್ಲ ದೇವರು ಎಂಗ್ಲ ಇಂಚನೆ ನನ್ನ ಎಲ್ಲಂಜಿ ಬ್ರಹ್ಮಕಲ ಸಾಯಿನಟಲ್ಲ ಮಾತ್ರೆಗಳು ಒಂಜಿ ಸುಖ ಒಂದು ಕೊರ್ದು ನನ್ನ ಜಾಸ್ತಿ ಜನ ಮೂಲು ಸೇರ್ಲಿಕ್ಕೆ ಕಾಣಿಲ್ಲ ಒಂದು ಚಪ್ಪರ ಫಸ್ಟ್ ಕ್ಲಾಸ್ ಗಮ್ಮತ್ತು ಖುಷಿ ಭಾರಿ ಖುಷಿ ಓಕೆ ತುಕ ಅಲ್ಲೊಂದು ಆಚಾರ್ಯ ಬೆಳ್ತಾರಲ್ಲ ತುಕ ಬಲೆ ಪಂಚಸ್ 600 ಪಾತ್ರ ಪಕ್ಕ ಭಾರಿ ಗಮ್ಮತ್ತು ಮಲ್ತೊಂದುಲ್ಲೇರಾರು ಕಕ್ಕುಲೊಂದಿರಿ ಎಂಚ ಒಂದುಂಡು ಭಾರಿ ಖುಷಿ ಆತುಂಡು ಅಪ್ಪೆನೊಂಜಿ ಸೇವೆ ಮಲ್ಪಗ ಎಂಕಲ ಇಂದು ಎಂಕಲ ಅವಧಿನೊಂಜಿ ತಿಕ್ಕಿನ ಮಾಡಿ ಎಂಕಲ ಎಂಕಲ ಅಪ್ಪೆಮ್ಮೆ ಮಲ್ತನ ಅವಾಗ ದೇವನ ದೇವ ದೀಕ್ಷೆ ಸ್ಥಾನಡು ಐತೊಟ್ಟು ರಾಜ್ಯ ಜಿಯನ್ನು ರಾಜ್ಯ ಒಂಜಿ ಚಪ್ಪರಡು ಎಂಕಲ ಬಾರಿ ಖುಷಿ ಒಂಜಿ ಬೇಲೆ ಆತುಂಡು ಇಂದು ಎಂಕಲ ದುಂಬ ಜೀವನಗೂ ಜೋಕುಲ ಜೀವನಗೂ ಎಡ್ಡೆ ಆವಡು ಬಂದು ಅದು ನಟೊಂದಿಲ್ಲ ಇನ್ನೊಂಜಿ ಅವಕಾಶ ಎಂಕಲು ಏಪಲ ಮರಪರಾಜಿ ಇನ್ನೊಂಜಿ ಒಳ್ಳೆದ ಅಪ್ಪೆನ ಒಂಜಿ ಈ ಜೀರ್ಣದಾರ ಎಂಕಲ್ನ ಈ ಊರಿಗೂ ಮಲೆ ಬೆಲೆ ಪುರ ಎಡ್ಡೆ ಆವಡು ಒಂದು ಎಂಕಲೊಂಜಿ ದೇವರಂಜಿ ಆಶೀರ್ವಾದ ಮಾಡ್ಕೊಂಡು ಚಪ್ಪರಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವೀಗ ನೋಡ್ತಾ ಇದ್ದೀವಿ ತಟ್ಟಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಗ್ರಹ ಮಾಡಿಕೊಂಡು ಇಟ್ಟಿದ್ದಾರೆ ಇನ್ನೇನು ಕೆಲವು ದಿನಗಳು 1-2 ದಿನಗಳಲ್ಲಿ ಇಲ್ಲಿ ಸಂಪೂರ್ಣ ಚಪ್ಪರದ ಕೆಲಸ ಪೂರ್ಣ ಆಗುತ್ತೆ ಅದರ ಜೊತೆಗೆ ಆನಂತರ ಅಲಂಕಾರದ ಕೆಲಸಗಳು ಆರಂಭವಾಗಲಿಕ್ಕಿದೆ ಇದೀಗ ಸಂತೆ ಅಂದರೆ ಇಲ್ಲೆಲ್ಲವೂ ಕೂಡ ನಡೆದ ಅಂಗಡಿಗಳು ಬರ್ತವೆ ಅಂತ ಈ ಬಹಳ ತಂಪಾದ ಪ್ರದೇಶದಲ್ಲಿ ನಡೆದು ಅಂಗಡಿಗಳನ್ನು ಹಾಕಲಾಗುತ್ತೆ ಆ ಅಂಗಡಿ ಹಾಕೋದಕ್ಕೆ ಬೇಕಾದಂಥ ಲೈನ್ಗಳನ್ನೆಲ್ಲ ಎಳೆದಿದ್ದಾರೆ ನೋಡಿ ಇಲ್ಲಿ ಎಲ್ಲ ವ್ಯವಸ್ಥೆಗಳು ಇಲ್ಲಿ ನೋಡಿ ಎಲ್ಲ ಅಂಗಡಿ ಇದಕ್ಕೆ ಬೇಕಾದಂತಹ ಎಲ್ಲ ಮರದ ಕೆಲಸಗಳು ಕೂಡ ಇಲ್ಲಿ ನಡೀತಾ ಇದೆ ಅದರ ಜೊತೆಗೆ ಅಲ್ಲಲ್ಲಿ ಲೈನ್ ಹಾಕುವಂಥದ್ದು ಮತ್ತು ಯಾವ ರೀತಿಯಾಗಿ ಲೈನ್ ಹಾಕುವಂಥದ್ದು ಮತ್ತು ಅದಕ್ಕೆ ಹೇಗೆ ಗುರುತಿಸಲಾಗ್ತದೆ ಒಂದು ಯಾವ ರೀತಿಯಾಗಿ ಇಲ್ಲಿ ವ್ಯಾಪಾರ ವಹಿವಾಟಿಗೆ ಬೇಕಾದಂತಹ ರೀತಿಯಲ್ಲಿ ಇಲ್ಲಿ ಗುರುತಿಸ್ತಾ ಇದ್ದಾರೆ ದಾದ ಅಂತ ಫುಲ್ ಕ್ಲೀನ್ ಮಾಡ್ತದೆ ಇತ್ತೆ ಸಂತೆಗೆ ಮಾರ್ಕೊಂತ ಉಂಟು ಪೂರ ಕೊರ್ರಾಗಿ ಒಂಜೊಂಜಿ ಸ್ಟಾಲ್ ಒಂಜೊಂಜಿ ಏತ್ ಸ್ಟಾಲ್ ಬರ್ಕೊಂಡು ಒಂದು ತೂಡತ್ತಿತ್ತೆ ತೂಡತ್ತೇನಾ ಏತ್ ಸ್ಟಾಲ್ ಬರ್ಕೊಂಡು ಒಂಜಿ 200 ಸ್ಟಾಲ್ ಮುಟ್ಟ ಬರ್ಪುನ ಚಾನ್ಸ್ ಉಂಟು ಟೋಟಲ್ ಫುಡ್ ಸೆಕ್ಷನ್ ಬೊಕ್ಕ ಫ್ಯಾನ್ಸಿ ಪೂರ ಸೇರ್ದು ಒಂಜಿ 200 ಸ್ಟಾಲ್ ಬರ್ಪುನ ಚಾನ್ಸ್ ಉಂಟು 200 ಸ್ಟಾಲ್ ಪೂರ ಜವನೇರು ಮೂಲು ಎಂಚ ಉಂಟು ಬಾರಿ ಶೋಕ ಉಂಟು ದೇವಸ್ಥಾನದ ಬೇಲೆ ಪುರ ಬಾರಿ ಹುಮ್ಮಸ್ಸುಡಲ್ಲೇರಿ ಜವನೇರ್ಪುರ ಹುಮ್ಮಸ್ಸು ತುಕ ಎಸ್ ಅಂದ್ರೆ ಮುಲ್ತುಲೆ ಪೂರ ಜವನೇರ್ಲ ಸರ್ ನಮಸ್ತೆ ದಾದ ಮಾತು ಮಲ್ತಾರೆ ಎಲ್ಲ ಖಾತೇನೆ ಅತ್ತ ಜವನೇರ್ ಇಂಚ ದಾಯ ಬಲಿಪುನೆ ದಾಯ ಬಂಡಾಗಲು ಸುಸ್ತಾತನೆ ಇಂಚಿನ ಪಾತಿರಲು ದಾದ ಮನ್ಪೋಡು ಸುಸ್ತಾಂಡ ಬಲಿಪೆರ ಅಲ್ಲಿ ಕುಲೋ ನೋಡು ಬಲಿಪೆರ ಬಂಡ ಸುಸ್ತಾಂಡ ರಾತ್ರಿ ಬಗ್ಗೆ ಬೆಂತಿರತ ಒಂಜಿ ಕೊಲ್ಲಿದ ದೇವಸ್ಥಾನ ಆವಡು ನನ್ನ 7 ವರ್ಷದ ಇಂಚಿ ಮಸ್ತ್ ಪ್ರಯತ್ನ ಮಾಡ್ತದೆ ಈ ಸರ್ತಿ ಒಂಜಿ ಜೀರ್ಣೋದ್ಧಾರ ಮಾಡ್ತದೆ ಬ್ರಹ್ಮಕಲಶ ಆವಡು ನಂಡ ಮಸ್ತ್ ಜವನೇರ್ನ ನೆಕ್ ಶ್ರಮ ಉಂಡು ಶ್ರಮ ಇತ್ತದು ಅಂಚೆ ಊರ್ದಾಗ್ಲ ಶ್ರಮಲ ಉಂಡು ಅಂಚೆ ಈ ಅಪ್ಪೆನ ಸೇವೆ ಮಲ್ಪೊಡು ಖುಷಿ ಆದಿಪೊಡು ರಾತ್ರಿ ಪಗಿಲಿ ಬೆಂದು ಅಂಚೆ ಕೆಲದಾಗಲಿ ಪಾತ್ರೆನ ಮಂಡಂತರ ಬುರ್ಚಿಂದ ಹಾಪುಂಡು ಪನ್ಪುನ ಎಂಜಿನಿಂದ ಹಾಪುಂಡು ಇತಿಹಾಸ ಗೊತ್ತಿಜ್ಜಿ ಅಂಚೆ ಇತಿಹಾಸ ಜನಗಳಿಗೆ ಪಂಡದ ನನ್ನ ತೆರಿಯೊಂದು ಬರೋಡತ್ತಂದೆ ಅಂಚ ಆ ಅಪ್ಪೆ ಎಂಚ ಪನ್ಪೇರ ಐನೆಂಕ್ಲು ಮಲ್ತೊಂದು ಪೋಡು ಜವನೇರ್ನ ಉಮ್ಮಾಸ ಬಾರಿ ಸೋಕುಡು ಒಂಜಿ ಮಾರ್ಕಿಂಗ್ ಮಲ್ಪನೆ ಪಾಡು ಆತಂದಾಂಡ ಮಾತ ಒಂಜಿ ಈ ಒಂಜಿ ಕೆಲಸಕ್ಕೆ ಸಪೋರ್ಟ್ ಮಲ್ಪನೆ ಇಂಚೆ ಪಡ ಪೂರ ಒಳ್ಳೆ ಒಟ್ಟಿಗೂ
ಎಸ್ ಮಾತೆರ್ಲ ಒಟ್ಟಾದ ಎಂಚ ಒಂದುಂಡು ತೊಂದರೆ ಅಜ್ಜಿ ಖುಷಿ ಅವನುಂಡು ಮೂಲು ಸಂತೆದ ಮಸ್ತ್ ಸಂತೆ ಫ್ಯಾನ್ಸಿ ಬೊಕ್ಕ ಅವೇ ಸೋಡ ಸರ್ಬತ್ತ ಐಸ್ ಕ್ರೀಮು ಗೊಬ್ಬುಣವು ಗೊಬ್ಬುಣ ಚಿತ್ನ ರಿಂಗ್ ದಕ್ಕುನ ಬೆತ್ತದೈತೆ ಈ ಸರ್ತಿ ಸಂತೆ ನಿರ್ವಹಣದ ಅಧಿಕಾರನ ಜವಣಿಯರಿಗೆ ಬಿಡ್ತು ಕೊಡ್ತೀರಿ ಅವೊಂಜಿ ಕುಸಿತ ವಿಚಾರ ಟೆಂಡರ್ ಬಿಡ್ತು ಚೀರಿ ಎಂಕ್ಲನೆ ಊರ್ದಾಕ್ಲಿಗೆ ಬಿಡ್ತು ಕೊಡ್ತೀರಿ ಅವೊಂಜಿ ಕುಸಿತ ವಿಚಾರ ಬಾರಿ ತೊಂದರೆ ಇಚ್ಚಿ ಬಾರಿ ಖುಷಿ ಅವನು ಸಾರನೆ ಕಲ್ಲು ಕಟ್ಟನೂರ ಸಾರನೆ ಕಲ್ಲು ಬೊಕ್ಕ ಚಪ್ಪರ ಅವನೊಂದು ಚಪ್ಪರ ಅವನೂರ ಏತು ದಿನ ನಡ್ತಿದ್ದು ಬರಂದಿಲ್ಲ ಒಂದು 2 ತಿಂಗಳು 2 ತಿಂಗಳದ ಬರಂದಿಲ್ಲ ನಮಸ್ಕಾರ ದಾಯ್ದ ಅಂತಾರೆ ದಾಯ್ದ ಅಂತಾರೆ ಬೆಲೆ ಬೆಲೆ ಸಿಮೆಂಟ್ ಗಾರೆಗಳತನ ಗಾರೆಗಳತ ಕೊರೋನ ಪೂರ ಚಪ್ಪರದ ತೊಂದರೆ ಖುಷಿ ಒಂದು ಮುಲ್ಪದ ಒಂದು ವಿಶೇಷವಾದ ಚಿತ್ನ ಒಂದು ದೇವಸ್ಥಾನದ ಬಾವಿ ದೇವರ ಬಾವಿಗೆ ಬಾರಿ ಸೋಕದ ಒಂಜಿ ಪೊರ್ಲುದ ಶೃಂಗಾರ ಮಲ್ದೇರು ಐತೊಟ್ಟಿಗೂ ಗುವೆಲ್ ನೀರ್ಲ ಉಂಡು ದುಂಬುದ ಗುವೆಲ್ಗೊಂಜಿ ಶೃಂಗಾರ ಮಲ್ತೇರು ತೊಲೆ ಸೋಕಾತನಂದು ಬಾರಿ ಸೋಕುದ ಒಂಜಿ ವ್ಯವಸ್ಥೆ ಒಲ್ಪಡ್ದು ಏನು ಓಲು ಊರು ಹೇಡಿಯ ಎಂಚ ಒಂದು ಸಮಾಧಾನ ಅವನು ದಾದ ಮತ ಅಂತಂದಾರೆ ಅಂಕ್ಲೆ ಕಲ್ಲುಗಟ್ಟ ಬರ್ತು ಕೊಡ್ಪನ ಮುಕ್ಕ ಗಾರೆ ನೀರು ಕೊಡ್ಪನ ಅವು ಮತ್ತೊಂದಿಲ್ಲ ಅವರು ಖುಷಿ ಆನಂದ ಖುಷಿ ಸರ್ ನಮಸ್ತೆ ಎಂಕ್ಲು ಪೂರ ಮೇಸ್ತ್ರಿ ಬೇಲೆ ಮಲ್ತೊಂದಿಲ್ಲ ಕಲ್ಲುಗಾಟ್ನ ಪೂರ ಅವೊಂದು ಬತ್ತಂಡು ಆಯ್ನತ್ತು ಬೇಗ ಮುಗಿಪ್ಪ ಭಾರಿ ಖುಷಿ ಅವನೊಂದು ಕಲ್ಲುಗಾಟೊಂದಿಲ್ಲ ಪೂರ ಸೇಮ್ ಅಲ್ಪನೆಲ್ಲ ಪೂರ ಒಟ್ಟಿಗೆ ಸ್ಟೂಡೆಂಟ್ ಎಂಕ್ಲು ಚಪ್ಪರದ ಬೇಲೆ ಮಲ್ತೊಂದಿಲ್ಲ ಅದಾಯ್ತಾ ಚಪ್ಪರಣಿ ಏತಿ ನಡ್ದಿಂತಿ ಇನಿ ಬರ್ತಾನೆ ಇನಿ ಶ್ರಮದಾನ ಕಡಿರುದ್ದೇವರ ಗ್ರಾಮದ ಓಕೆ ಈರು ಕಲ್ಲು ಕಟ್ನ ಬೇಲೆ ಕಲ್ಲು ಎಂಚ ಕಟ್ನೆ ಎಂಚ ಕಲ್ಲು ಗಾರೆ ಒಣ್ಣ ಕಟ್ಟೋಣ ಪೂರ ಪೂರ ಹೋಗ್ತದೆ ಈರು ದುಂಬಿನಿ ಕಟ್ಟದಾರ ಇಲ್ಲಲ್ಲ ಮತ್ತೆ ಬೇಲೆ ಕಟ್ಟ ಇಂಚ ಪೋಪು ಜಾ ಕಟ್ಟಾರ ಕಟ್ಟದ ಸ್ಟೂಡೆಂಟ್ ಓಲು SDM ದಾದ ಸುದರ್ಶನ್ ಬೇಲೆ ಯಾವ್ದುಂಟು ಸರ್ ಮಾತೆಲ್ಲ ಸಮಾಧಾನಕ್ಕೆ ಬರ್ತೀರು ನೀವು 300 ಜನ ಬೇಲೆಗೆ ಸಮಾಧಾನ ಮಂತೊಂದುಲ್ಲೇರು ಬೇತೆ ಬೇತೆ ಜವಾಬ್ದಾರಿ ಒಂದು ದೇವನ ಕೃಪೆಗೆ ಮಾತೆಲ್ಲ ಎಡ್ಡು ಮಾತ ಭಾರಿ ಜನಕ್ಕೆಲ್ಲ ಸಹಕಾರ ಉಂಡು ಎಡ್ಡೆ ಬೇಲೆ ಮಂತೊಂದುಲ್ಲೇರು ಮರವಾಣಿ ಪಕ್ಕ 7 ಜನ ಬರ್ಪೇರು ಪಂಡದ ನಿರೀಕ್ಷೆ ಇಜ್ಜಿ ಬೇಲೆ ಪೂರ ಪೊರ್ಲುಡು ಆವೊಂದುಂಡು ಬಾರಿ ಪೊರ್ಲುಡು ದೇವರನದಾಯಿಟ್ಟು ಪೊರ್ಲುಡು ಆವೊಂದುಂಡು ದೇವರನ ಮೂಲ ಗಾಲ್ ತೊಂದುಲ್ಲೇರು ಮೇರೆ ಪಂಚೇಸರೆ ಸುಲೆ ಆಂಡತ್ತ ಬಾರಿ ಖುಷಿ ಒಂಜಿ ಗಾಲ್ ಪಟ್ಟಿಗೆ ಪೊಯ್ಯ ಗಾಲ್ಪುನ ಅಂದ ಏತು ಏತು ಒಂದಿಟ್ಟೆ ಪಂಡ್ರ ಮುಗ್ಗಿನೆಟ ಬೇಲೆ ಪಡಾಪುಂಡು ಮುಗ್ಗಿನೆಟ ಒಂದು ದಾಯ್ತೆಗೆ ಸಾರ್ನಾಲ್ ಪರಾಗ ಏತ್ ಜನ ಎಲ್ಲರೂ ಎಂಕ್ಲ ಟೀಮ್ ಒಂದು 20 ಜನ ಬರ್ತದ ಖಾಲಿ ಪೊಯ್ಯಗೇನ ಆಲ್ರೌಂಡರ್ ಇರ್ಲೇಕನೆ ಪೂರ ಕಲ್ಲು ತುಂಬನ ಪೂರ ಕಲ್ಲು ಅಂಜದಿಲ್ಲ ಕಲ್ಲು ತುಂಬನ ಪೂರ ಮಾಡ್ಕೋ ಪೂರ ಬೇಡ ಆಲ್ರೌಂಡ್ ಪೂರ ಹೋಗುಲ ರೆಡಿ ರೆಡಿ ಫುಲ್ ನಂದು ಹಿಂದೊಟ್ಟು ಎಂಕ್ಲ ಇರುವ ಗ್ಯಾಂಗ್ ಇಲ್ಲ ಅಂಗ್ಲು ಇರುವ ಜನ ಅಲ್ಲ ಗ್ಯಾಂಗ್ ಅನ್ನ ಫೋರ್ತ್ ಇರುವ ಜನ ಅಲ್ಲ ಎಂಗ್ಲು ಇರುವ ಗ್ಯಾಂಗ್ ಅದೇ ಅಲ್ಲಿ ಅಂಬೇರಂಜಿ ನಮಸ್ಕಾರ ಅಂಚಿದಿರ್ಕಲೆ ಎಂಚ ಒಂದುಂಡು ಬೇಲೆ ಹೌದುಡ್ಡ ಎಂಚ ಮಾ ಆರು ಬನ್ ಪೂಜಾರ ಮಾಮೇರೆ ಈರು ಬನ್ಲೆ ದಾಯ್ತಾ ಅಂತ ಪೊಯ್ಯ ದಿಂಜಾವನ ಏರು ಜವನೇರು ಪೂರ ತುಂಬೇರ ಅಥವಾ ಪೊಕ್ಕಡೆ ಉದಾಸೀನ ಅನ್ಪೀರ ಜವನೇರು ಉದಾಸೀನ ದಾಖಲ ಅಂದು ಅತ್ತೆ ಮೂಲ ಪೊಯ್ಯ ಸಾರಿ ಅಂದಿಲ್ಲ ಬೇತೇನೆ ಬೇರ್ನ ಅತ್ತೆ ಜವಾನೇರ ಮಿನಿ ಉದಾಸೀನ ಮಲ್ಪೇರ ಇಜ್ಜಿ ನಿಕಲ್ ಲೆಕ್ಕನೆ ಅಡ್ಡ ಬೆನ್ಪೇರು ಬಾಕ ಏತು ಖುಷಿ ಅವನುಂಡ ಖುಷಿ ಹೌದು ಆರ್ನಾಂಡ್ ಅಂಗಾದಿನ ಬಾಜಲ್ ಬರಂಡಾರ ಅಂದು ಬೋಲೆ ನಿಖಲು ನರಾರ ಒಂದು ಬತ್ತಿನಲ್ಲ ಛಾಯ ದಿನ್ನೊಂಡು ಉಂಟೇನಾ ಸುಮಾರು ಚೂರು ಚೂರ ದಿನ ಇನ್ನು ದಿನ ಅಂತಾರ ಚೂರ್ನು ಅವು ಸೇವೆ ತಾಯಿ ಫಂಡ್ ರೀಚ್ ಅವರ ಅಪ್ಪನ ದಿನ ದೇವೇರ ಸೇವೆ ಅಂಚೆ ಫಂಡ್
ಹಾಯ್ ಮಂಪು ಹಾಯ್ ಎಂಚ ಆಪುಂಡು ತೊಂದರೆ ದೇವರ ಕೆಲಸ ಬಾರಿ ಸೋಕಡು ನಡಪಂದುಂಡು ವರ್ಷ ಹೌದುಂಡು ಪುಲೆ ಮಾತೆರ್ಲ ಹೋಯ್ತೈತದು ತಿನ್ನುಂಡ ತಿನ್ನುಂಡು ಬುಕ್ಕ ತಿನ್ನಿದ್ದೀನಿ ಸರ್ ಅಪ್ಪ ಪುಲೆ ಹಾಂ ಪಾಡು ಪಾಡು ಈಗಲೇ ಕೊಲ್ಲಿ ದುರ್ಗಾಪರಮೇಶ್ವರ ದೇವಸ್ಥಾನ ಸೇವಲ್ ಮರ ಎಂಕ್ಲೆ ಅಪಾರ ಅವಕಾಶ ದಿಕ್ಕದ ಎಂಕ್ಲೆ ಮಸ್ತ್ ಖುಷಿ ಆಗುಂಡು ಪುಲೆ ಒಯ್ಪ್ಲೆ ಅಣ್ಣ ಎಂಚ ಒಂದುಂಡು ಭಾರಿ ಖುಷಿ ಆಪುಂಡು ಬೆಂಡ್ರ ಭಾರಿ ಇಂಟ್ರೆಸ್ಟ್ ಆವೊಂದು ದೇವರನ್ನ ಸೇವೆ ಮಲ್ತೊಂದಿಲ್ಲ ನಮ್ಮ ಅಂದ ಓಕೆ ಇಂದು ಪೂರ ದೊಡ್ಡ ದೇವಸ್ಥಾನದ ಉಲ ಈಗ ನಾಗನ ಕಟ್ಟದಡಿ ನಮಸ್ಕಾರ ನಮಸ್ಕಾರ ಸರ್ ಎಂಚಲ್ಲ ಆರಾಮ್ ತೊಂದರೆ ನೀ ಎಂಗ್ಳು ಭಾರಿ ದೂರ ಬರ್ತಾರೆ ಕೊಲ್ಲಿ ದೇವಸ್ಥಾನ ಸಮಾಧಾನ ಮಾಡ್ಬೋದು ಎಂಗ್ಲಿ ಭಾರಿ ಆಸೆ ಇರ್ತದೆ ಅಂತ ದೇವರನ್ನು ಸೇವೆ ಮಾಡ್ಬೋದು ಎಂಗ್ಲಜಿ ತುಳು ಗುಡಿಗಾರ ಸಮಾಜ ಸಂಘದ ಸದಸ್ಯರು ಪೂರ ಒಟ್ಟುಗಾರ ಒಂದು 20 ಜನ ಒಟ್ಟುಗಾರ ಬರ್ತದೆ ದೇವರ ಸೇವೆ ಮಾಡ್ಬೋದು ಬರ್ತಾಯಿನಿ ಓಕೆ ಓಕೆ ಒಂದು ತಲೆ ಆಯ್ಸ್ ಬಸ್ ಕೂಡ ಇಡಗ್ಲ ಹತ್ತಿರದ ಒಂದು ಬೇತದ ಇಡ ತಿರ್ಗೋರ ಏತು ಕಲ್ಗೊನೆ ಕಲ್ಲಂಜಿ ಆಜಿ ಕೊನೆ ಅವು ಚೂರು ದಿನ್ನೆ ಉಂಡು ಅಲ್ಲ ತೊಂದರೆ ಇಜ್ಜಿ ದೇವರನ ಕೆಲಸ ಎಂಕ್ ಒಂದು ಅರ್ಥ ಒಂದ ಮಾರೆ ಚೂರು ದಿನ ಬಣ್ಣ ಎಂಚಿನ ಚೂರು ದಿನ ಬಂಡ ಅವು ಕಲ್ಲತ ಕಲ್ಲಂದು ಕಲ್ಲ ಅಂದು ದಿನ್ನಲ್ಲ ಅಂದು ಚೂರು ಬಂಡದ ಅದ ಚೂರು ಬಂಡ ಅವು ಚೂರು ಜಾಸ್ತಿ ಇತ್ತಿರದ ಜಾಸ್ತಿ ಬಂಡ ಎಂಚಿನ ಚೂರ ಜಾಸ್ತಿಯಾ ಜಾಸ್ತಿ ಇತ್ತಲು ಅವು ಚೂರು ಎಂಚಾಪನೆ ಅವು ಎರಡು ಪನ್ನಗೊಂತೆ ಚೂರು ನಮಸ್ಕಾರ ಅವು ಎಂಚ ಅಮಸರ ಮನ್ಪರ ಬಲ್ಲಿಯತ ಸ್ಟೂಡೆಂಟಾ ಇಜ್ಜಾನ ವರ್ಕರ್ ದಾದಾ ಮನೆ ಸೂಪರ್ ಮಾರ್ಕೆಟ್ ಸೂಪರ್ ರಂಗ ಆಯ್ತು ಬಸ್ ಅಲ್ಲ ತೆಲಿಕೆದ್ದಲ್ಲ ಪಂಚಾಯತ್ ಎಂಚ ಬಾರಿ ತೆಲಿಕೆ ಉಂಡು ಒಂಜಿ ಸಮಾಧಾನ ದೇವಸ್ಥಾನದ ಬಾರಿ ಖುಷಿ ಇಟ್ಟು ಬರ್ತದ ಬೇಲೆ ಮಲ್ತೊಂದು ಉಲ್ಲ ಒಲ್ಪಾಡ್ದು ಎಂಗ್ಲು ಬೆಳ್ತಂಗಡಿ ಸವಣಾಲಿರ್ದು ಪೂರ ಒಂಜಿ 20 ಕಿಲೋಮೀಟರ್ ದೂರ ಬರ್ತದ ಖುಷಿ ಎಂಗ್ಲು ಧರ್ಮಸ್ಥಳ ಉಜಿರೆ ದಾಕ್ಲುಲ್ಲ ಬಂಗಾಡಿ ದಾಕ್ಲು ಇಂದ ಬೆಟ್ಟು ದಾಕ್ಲುಲ್ಲೇರು ಸವಣಾಲ್ ದಾಕ್ಲುಲ್ಲ ಹಳದಂಗಡಿ ದಾಕ್ಲುಲ್ಲ ಒಂದು ಟೀಮ್ ಅದು ಬತ್ತ ಕೊಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನಡೀತಿರುವಂಥ ಶ್ರಮದಾನದಲ್ಲಿ ಪುರುಷರು ಮಾತನಾಡಿರುವಂಥದ್ದು ಬಹಳ ವಿಶೇಷವಾಗಿ ಅವರೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಶ್ರಮ ಏವ ಜಯತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿರಂತರವಾಗಿ ದುಡಿತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ಹಂಚಿಕೊಂಡು ದುಡಿತಾ ಇದ್ದಾರೆ. ಅದರ ಜೊತೆಗೆ ಚಪ್ಪರದ ವ್ಯವಸ್ಥೆ ಇರ್ಬೋದು, ಕಲ್ಲನ್ನು ಹೊತ್ಕೊಂಡು ಹೋಗ್ತಾ ಇರ್ಬೋದು, ಸಾರಣೆಯ ಕೆಲಸ ಇರ್ಬೋದು, ಮತ್ತೊಂದು ಕಡೆ ಸಂತೆ ಮಾರುಕಟ್ಟೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ಹುಡುಗರು ಇರ್ಬೋದು. ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಈ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಬ್ರಹ್ಮಕಲಶವನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ನಿರಂತರವಾದಂಥ ಶ್ರಮವನ್ನು ಕ್ಷೇತ್ರದಲ್ಲಿ ಹಾಕ್ತಾ ಇದ್ದಾರೆ. ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಕೊಲ್ಲಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru.
empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.